ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಜನ ಕಂಗೆಟ್ಟಿದ್ದಾರೆ. ಇಲ್ಲಿನ ಸವಣಾಳು, ದಿಡುಪೆ, ಚಾರ್ಮಾಡಿ, ಮಲವಂತಿಗೆ, ಕೊಲ್ಲಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಇನ್ನು ಮಧ್ಯಾಹ್ನ 1 ಗಂಟೆಯಿಂದ ಸುರಿಯಲು ಆರಂಭಿಸಿದಂತಹ ಮಳೆಗೆ ನದಿ ನೀರಿನ ಮಟ್ಟವೂ ಹೆಚ್ಚಾಗಿದೆ. ತಗ್ಗು ಪ್ರದೇಶದಲ್ಲಿ ಹೆಚ್ಚಾಗಿದ್ದು ಆತಂಕ ಹೆಚ್ಚಾಗಿದೆ. ಇದುವರೆಗೆ ಬಂದ ಮಾಹಿತಿ ಪ್ರಕಾರ ಯಾವುದೇ ಹಾನಿ ಉಂಟಾಗಿಲ್ಲ ಎಂದು ತಿಳಿದು ಬಂದಿದೆ. ಕೊರ್ಪಂಡರ್ ಮಂಡನ ಏನೋ ಬಟ್ರ್ ಕೇಂದ್ರ కదా ಜೋಕ್ಲು ಮಸ್ತ್ ಇಲ್ಲ पूरा था मोबाइल